ವಂದನೆ ಯೇಸುವೆ, ವಂದನೆ ಪರಿಶುದ್ಧಾತ್ಮನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಕರ್ತನೆ, ಹೊಸ ಕೃಪೆ, ಹೊಸ ಅನುಭವ ದೇವರೇ ಕರ್ತನೆ, ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನವು ಕರ್ತನೆ, ನೀನು ನಮ್ಮನ್ನು ಕೊಟ್ಟಿದ್ದು ಬಲಹೀನತೆಯವಾದಂಥ ದಿನವಲ್ಲ ಕರ್ತನೆ, ಕರ್ತನೆ, ಜಯಕರವಾದಂಥ ದಿನವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುವವರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ವಂದನೆ ಯೇಸುವೆ, ವಂದನೆ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ವಂದನೆ ಯೇಸುವೆ. ಹಾಲೆಲೂಯ, ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಯೇಸುವೆ ಕರ್ತನೆ, ನಿಮಗೆ ಸ್ತೋತ್ರ ಯೇಸುವೆ. ಹಾಲೆಲೂಯ. ವಂದನೆ ಯೇಸುವೆ, ವಂದನೆ ಯೇಸುವೆ, ವಂದನೆ ಯೇಸುವೆ. ಹಾಲೆಲೂಯ. ನಿಮ್ಮನ್ನು ಆರಾಧಿಸುವವರಾಗಿದ್ದೇವೆಪ್ಪ. ಈ ಮುಂಜಾನೆ ಜಾವದಲ್ಲಿ ಕರ್ತನೆ, ನಿಮ್ಮನ್ನೇ ಮಾತ್ರ ಸ್ತುತಿಸುವವರಾಗಿದ್ದೇವೆ. ಈ ಸುಂದರವಾದಂತ ದಿನಕ್ಕಾಗಿ ನಿಮಗೆ ವಂದನೆ ಹೇಳುವವರಾಗಿದ್ದೇವೆ. ಹಾಲೆಲೂಯ, ಹಾಲೆಲೂಯ. ಓ ಕರ್ತನೆ, ನಿಮಗೆ ಸ್ತೋತ್ರ, 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 ಸ್ತೋತ್ರ ಯೇಸುವೆ. ಹಾಲೆಲೂಯ, ಒಳ್ಳೆ ಸಮಯದೋಳು ಯೇಸುವೆ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ಯೇಸುವೆ, ಇಂಥ ಒಳ್ಳೆ ಸಮಯದೋಳು ಯೇಸುವೆ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರೈಸಿ ಬಂದೆವು. ನಮ್ಮ ಮೇಲೆ ಪ್ರಿಯತೆಯ ತೋರಿ ನಿನ್ನ ಕರುಣೆಯನ್ನು ತೋರಿಸಿ, ನಮ್ಮ ಮೇಲೆ ಪ್ರೀತಿಯ ತೋರಿ ನಿನ್ನ ಕರುಣೆಯನ್ನು ತೋರಿಸಿ, ನಮ್ಮ ಮೇಲೆ ಪ್ರೀತಿಯ ತೋರಿ ನಿನ್ನ ಕರುಣೆಯನ್ನು ತೋರಿಸಿ, ರಕ್ಷಕನಾಗಿ ಕಾಣಲು ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮ ಮೇಲೆ ಪ್ರೀತಿಯ ತೋರಿ ನಿನ್ನ ಕರುಣೆಯನ್ನು ತೋರಿಸಿದಿ, ನಮ್ಮ ಮೇಲೆ ಪ್ರೀತಿಯ ತೋರಿ ನಿನ್ನ ಕರುಣೆಯನ್ನು ತೋರಿಸಿದೆ, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು.
ಕೊನೆಯದಾಗಿ ಹೇಳೋಣ ಪ್ರಿಯರೇ, ನಾವು ಸಂಪೂರ್ಣವಾಗಿ ಆತನ ಮೇಲೆ ಆತನು ನಮ್ಮ ಮೇಲೆ ದಯವಿಟ್ಟಿದ್ದಾನೆ ಪ್ರಿಯರೇ. ಆತನು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ. ಓ ಹಾಲೆಲೂಯ, ನಿಮ್ಮನ್ನು ಆರಾಧಿಸುವವರಾಗಿದ್ದೇವೆ. ಕೊನೆಯದಾಗಿ ಹೇಳೋಣ ಪ್ರಿಯರೇ, ನಮ್ಮ ಮೇಲೆ ಪ್ರೀತಿಯ ಸ್ತೋತ್ರ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನೂ. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಅಪ್ಪ ಪ್ರೇರಿಸು ನಮ್ಮೆಲ್ಲರನ್ನೂ. ಸ್ತೋತ್ರ ಮನಾಲಲೂಯ ಶುದ್ಧರ ಬಲಬರಬ ಸ್ತೋತ್ರ ಮನಾಲಲೂಯ ಮನಾಲಲೂಯ ರಿಬಾ ಬಾಬಾ 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 ಆಮೆನ್ ಹalleluya ಸ್ತೋತ್ರ ಮನಾಲಲೂಯ ಶುದ್ಧರ ರಿಬಾ ಬಾಬಾ 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 ಆಮೆನ್ ಹalleluya ಆಮೆನ್ ಹalleluya ಆಮೆನ್ ಹalleluya ಆಮೆನ್ ಆಮೆನ್ Amen, hallelujah, amen, hallelujah. Shandara balaba riba ba 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 ba. Hallelujah, amen, hallelujah. Hallelujah, amen, hallelujah. Stotra, amen, hallelujah. Shandara namadale riba ba ba ba. Amen, hallelujah. Shandara bala bala ba. Amen, hallelujah. Shandara kila rama ma 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 ma. Amen, hallelujah. Amen, hallelujah. Amen, hallelujah. Amen, hallelujah. Stotra, amen, hallelujah. Shandara ba 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 ba. Amen, hallelujah. Stotra, amen, hallelujah. Riba ba 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 ba. Amen, hallelujah. Amen, hallelujah. Amen, hallelujah. Shandala ra ba 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 ba. Amen, hallelujah. Shandara ba la ba ra ba la ba ra ba. Amen, hallelujah. Amen, hallelujah. Hallelujah. Shandara mana mandala riba ba 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 ba. Hallelujah. ಅನ್ಯ ಭಾಷೆಗಳಿಂದ ನಾವು ಈ ಮುಂಜಾನೆಯಲ್ಲಿ ನಮ್ಮ ಬಾಯಿಗಳಿಂದ ಅನ್ಯ ಭಾಷೆಗಳಿಂದ ನುಡಿಯೋಣ. ಆಮೆನ್ ಹalleluya. ಪ್ರಾರ್ಥಿಸೋಣ. ಸ್ತೋತ್ರ. ಆಮೆನ್ ಹalleluya. ಶಂದನರಿ ಕೆಲಮನ ಹಂದಲರಿ ಕಲರ ಬಾಬಾ ಮಮ 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 ರಿ ಬಾಬಾ 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 ಶಂದಲರಿ ಬಾಬಾ ಬಾಬಾ Amen, hallelujah, amen, hallelujah. Shandari baba 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 baba. Shedi kala mana handala riba baba. Rikala mahandeli riba baba baba baba. Shekela mahandeli riba baba 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 baba. Shekeli baba 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 baba. Glory, amen, hallelujah. Stotra, amen, hallelujah, amen, hallelujah. Shekila, amen, hallelujah.
ನಾವೆಲ್ಲರೂ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಸುರಿದ ತೈಲ ಸುಗಂಧದಂತೆ ವ್ಯಾಪಿಸುವ ನಿಮಗೆ ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರ. ಪರಿಶುದ್ಧ ಭಯಂಕರವಾಗಿರುವ ಆದ ನಿಮ್ಮ ಹೆಸರಿಗೆ ಸ್ತೋತ್ರ. ಮಹತ್ವವುಳ್ಳ ನಿನ್ನ ನಾಮಕ್ಕೆ ಸ್ತೋತ್ರ. ಎಲ್ಲಾ ನಾಮಕ್ಕೆ ಮೇಲಾದ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನಿನ್ನ ನಾಮ ಮಹತ್ವವುಳ್ಳ ನಾಮ. ಅಪ್ಪ ಸ್ತೋತ್ರ. ಹಲ್ಲೆಲೂಯಾ. ಪರಿಶುದ್ಧಾತ್ಮನೇ ಸ್ತೋತ್ರ. ಸತ್ಯದ ಆತ್ಮನೇ ಸ್ತೋತ್ರ. ಕೃಪೆಯ ಆತ್ಮನೇ ಸ್ತೋತ್ರ. ಮಹಿಮೆಯುಳ್ಳ ಆತ್ಮನೇ ನಿನಗೆ ಸ್ತೋತ್ರ. ಜೀವ ಉಂಟು ಮಾಡುವ ದೇವರೇ ನಿನಗೆ ಸ್ತೋತ್ರ. ತಂದೆ ನಿನಗೆ ಸ್ತೋತ್ರ. ಕ್ರಿಸ್ತನ ಆತ್ಮನೇ ನಿನಗೆ ಸ್ತೋತ್ರ. ತಿಳುವಳಿಕೆ ಹುಟ್ಟಿಸುವ ಆತ್ಮನೇ ನಿನಗೆ ಸ್ತೋತ್ರ. ಬಲವನ್ನು ಕೊಡುವ ಆತ್ಮನೇ ಸ್ತೋತ್ರ. ಜೀವನ ಉಂಟು ಮಾಡುವ ಆತ್ಮವೇ ನಿನಗೆ ಸ್ತೋತ್ರ. ಸಿದ್ಧ ಮನಸ್ಸನ್ನು ಹುಟ್ಟಿಸುವ ಆತ್ಮನೇ ನಿನಗೆ ಸ್ತೋತ್ರ. ಜ್ಞಾನದ ಆತ್ಮನೇ ನಿನಗೆ ಸ್ತೋತ್ರ. ಕರ್ತನ ಆತ್ಮನೇ ನಿನಗೆ ಸ್ತೋತ್ರ. ಕರ್ತನಾಗಿರುವ ದೇವರ ಆತ್ಮನೇ ನಿನಗೆ ಸ್ತೋತ್ರ. ನಿತ್ಯದ ಆತ್ಮನೇ ನಿನಗೆ ಸ್ತೋತ್ರ. ಉನ್ನತನಾದ ದೇವರ ಆತ್ಮನೇ ನಿನಗೆ ಸ್ತೋತ್ರ. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ. ಮಗನ ಆತ್ಮವಾಗಿರುವ ಆತ್ಮನಿಗೆ ಸ್ತೋತ್ರ. ಪುತ್ರನ ಸ್ವೀಕಾರ ಮಾಡಿಕೊಳ್ಳುವ ಆತ್ಮನೇ ನಿನಗೆ ಸ್ತೋತ್ರ. ಸತ್ಯದ ಆತ್ಮನಾಗಿರುವ ಆತನಿಗೆ ಸ್ತೋತ್ರ. ವಿಜ್ಞಾಪನೆಯನ್ನು ಆತ್ಮವಾಗಿರುವ ಆತನೇ ನಿನಗೆ ಸ್ತೋತ್ರ. ಅಭಿಮಾನ
ಸ್ತೋತ್ರ. ಮಾತಿಲ್ಲದೆ ನೆರಳಾಡುತ್ತಿರುವ ದೇವರೇ ನಿನಗೆ ಸ್ತೋತ್ರ. ಚಲಿಸುವ ದೇವರೇ ನಿನಗೆ ಸ್ತೋತ್ರ. ಆಲೋಚನೆ ಕೊಡುವ ದೇವರೇ ನಿನಗೆ ಸ್ತೋತ್ರ. ಪ್ರವಾದನ ಆತ್ಮವುಳ್ಳ ದೇವರೇ ನಿನಗೆ ಸ್ತೋತ್ರ. ಶುದ್ಧ ಹೃದಯವನ್ನು ಹುಟ್ಟಿಸುವ ಆತ ನಿನಗೆ ಸ್ತೋತ್ರ. ನ್ಯಾಯ ತೀರ್ಪಿನ ಆತ್ಮವಾಗಿರುವ ಆತನೇ ನಿನಗೆ ಸ್ತೋತ್ರ. ದಹಿಸುವ ಆತ್ಮನೇ ನಿನಗೆ ಸ್ತೋತ್ರ. ಅಲ್ಪ ಉಮೇಗವಾಗಿರುವ ಆತನೇ ಸ್ತೋತ್ರ. ಇರುವಾತನೇ ಇದ್ದಾತನು ನಿನಗೆ ಸ್ತೋತ್ರ. ಮೊದಲನೆಯ ಕಡೆಯಾಗಿರುವ ಆತನೇ ನಿನಗೆ ಸ್ತೋತ್ರ. ಸೃಷ್ಟಿಗೆ ಮೂಲನಾಗಿರುವ ಆತನೇ ನಿನಗೆ ಸ್ತೋತ್ರ. ಸದಾ ಇರುವಾತನೇ ನಿನಗೆ ಸ್ತೋತ್ರ. ಇರುವಾತನೇ ನಿನಗೆ ಸ್ತೋತ್ರ. ಬರುವಾತನೇ ಸ್ತೋತ್ರ. ಪ್ರಿಯನಾಗಿರುವ ಆತನೇ ಸ್ತೋತ್ರ. ಮೊಣಕಾಲ ಭೂಲೋಕದಲ್ಲಿ ಉನ್ನತವಾಗಿರುವ ಆತನೇ ನಿನಗೆ ಸ್ತೋತ್ರ. ಆಕಾಶ ಮಂಡಲಗಿಂತ ಉನ್ನತವಾಗಿರುವ ಆತನೇ ಸ್ತೋತ್ರ. ಪರಾತ್ಪರನಾದ ದೇವರೇ ನಿನಗೆ ಸ್ತೋತ್ರ. ಮಹಾ ಉನ್ನತನಾದ ದೇವರೇ ನಿನಗೆ ಸ್ತೋತ್ರ. ಮಹಾಬಲಿ ಪರಿಶುದ್ಧ ಬಲಿಯಾಗಿರುವ ಆತನೇ ನಿನಗೆ ಸ್ತೋತ್ರ. ಮಹಾ ನೀತಿ ಸ್ವರೂಪನಾಗಿರುವ ದೇವರೇ ನಿನಗೆ ಸ್ತೋತ್ರ. ನೀತಿಯ ಸೂರ್ಯನಾಗಿರುವ ಆತನಿಗೆ ಸ್ತೋತ್ರ. ನೀತಿಯ ನ್ಯಾಯಾಧಿಪತಿಯಾಗಿರುವ ಆತನಿಗೆ ಸ್ತೋತ್ರ. ನೀತಿಯುಳ್ಳ ಯಥಾರ್ಥನಾಗಿರುವ ಆತನಿಗೆ ಸ್ತೋತ್ರ. ಧರ್ಮ ಕಾರ್ಯಗಳು ಉಂಟು ಮಾಡುವ ಫಲಗಳು ವೃದ್ಧಿಪಡಿಸುವ ಆತನೇ ನಿನಗೆ ಸ್ತೋತ್ರ. ನೀತಿಯನ್ನು ನ್ಯಾಯಾಧಿಪತಿಯಾಗಿ ನಮಗೆ ಧರ್ಮವಿಧನಾಗಿರುವ ಆತನಿಗೆ ಸ್ತೋತ್ರ. ನಂಬಿಗಸ್ತನಾಗಿರುವ ಆತನಿಗೆ ಸ್ತೋತ್ರ. ಒಪ್ಪಿಸಿಕೊಡುತ್ತೇನೆ ಸ್ತೋತ್ರ. ನಿರ್ದೋಷಿಯಾಗಿರುವ ಆತನಿಗೆ ಸ್ತೋತ್ರ. ನಿಷ್ಕಳಂಕವಾಗಿರುವ ಆತನಿಗೆ ಸ್ತೋತ್ರ. ರಕ್ಷಕನಾಗಿರುವ ಆತನಿಗೆ ಸ್ತೋತ್ರ. ಕೇಡಿಯಾಗಿರುವ ಆತನಿಗೆ ಸ್ತೋತ್ರ. ದುರ್ಗವಾಗಿರುವ ಆತನಿಗೆ ಸ್ತೋತ್ರ. ಆಶ್ರಯಗಿರಿಯನಿಗೆ ಸ್ತೋತ್ರ. ಕೋಟೆಯ ಆಶ್ರಯ ದುರ್ಗವಾಗಿರುವ ಆತನಿಗೆ ಸ್ತೋತ್ರ. ವಿಶೇಷ ಸಹಾಯಕನಾಗಿರುವ ಆತನಿಗೆ ಸ್ತೋತ್ರ. ನನ್ನ ರಕ್ಷಣೆ ಕೊಂಬನ ಆಗಿರುವ ಆತನಿಗೆ ಸ್ತೋತ್ರ. ರಕ್ಷಣೆ ನಾಯಕನಾಗಿರುವ ಆತನಿಗೆ ಸ್ತೋತ್ರ. ನಮ್ಮ ಪ್ರಾಣಕ್ಕೆ ಲಂಗರವಾಗಿರುವ ಆತನೇ ನಿನಗೆ ಸ್ತೋತ್ರ. ನನ್ನ ಆತ್ಮ ಪ್ರಿಯನಾಗಿರುವ ಆತನಿಗೆ ಸ್ತೋತ್ರ. ಆತ್ಮ ಮೊದಲಿಗೆ ಆಗಿರುವ ಆತನಿಗೆ ಸ್ತೋತ್ರ. ತಗ್ಗುಗಳ ತವರಿ ಆಗಿರುವ ಆತನಿಗೆ ಸ್ತೋತ್ರ. ತಗ್ಗಿನ ತವರಿ ಆಗಿರುವ ಆತನಿಗೆ ಸ್ತೋತ್ರ. ಪ್ರಿಯನು ರಕ್ತ ಬೋಳ ಚೆಲ್ಲದ ಹಾಗೆ ಇರುವ ಆತನಿಗೆ ಸ್ತೋತ್ರ. ನಮ್ಮ 10,000 ಜನರಲ್ಲಿ ಮೇಲಾಗಿರುವ ಆತನಿಗೆ ಸ್ತೋತ್ರ. ಮಧುರ ನುಡಿಯುವ ಆಗಿರುವ ಆತನೇ ನಿನಗೆ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಉದಯ ಸೂಚನೆಯಾಗಿರುವ ಆತನಿಗೆ ಸ್ತೋತ್ರ. ಉದಯ ವೃಕ್ಷವಾಗಿರುವ ಆತನಿಗೆ ಸ್ತೋತ್ರ. ಜಿಂಕೆಯಿಂದ ಪ್ರಾಯದ ಎಳೆಯಂತೆ ಇರುವ ಆತನಿಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಯಥಾರ್ಥವಾಗಿರುವ ಪ್ರೀತಿಸುವ ಆತನಿಗೆ ಸ್ತೋತ್ರ. ಪ್ರಿಯನಾಗಿರುವ ಕುಮಾರನಿಗೆ ಸ್ತೋತ್ರ. ಪ್ರೀತಿಯ ಕುಮಾರವಾಗಿರುವ ಆತನಿಗೆ ಸ್ತೋತ್ರ. ಮನುಷ್ಯ ಕುಮಾರನಿಗೆ ಸ್ತೋತ್ರ. ಸರ್ವ ಸಂಪೂರ್ಣನಾದ ದೇವರನಿಗೆ ಸ್ತೋತ್ರ. ದಾವೀದನ ಕುಮಾರನೆಂದು ಕರೆಯಲ್ಪಡುವ ಆತನಿಗೆ ಸ್ತೋತ್ರ. ಯಜ್ಞವಾಗಿರುವ ದೇವರೇ ನಿನಗೆ ಸ್ತೋತ್ರ. ನೀನೇ ನಿನ್ನ ಹೊತ್ತು ನಿರಂತರವಾಗಿರುವ ಆತನಿಗೆ ಸ್ತೋತ್ರ. ಪೂರ್ಣ ಸುತ್ತಳುವ ಆತನಿಗೆ ಸ್ತೋತ್ರ. ಲೋಕ ಬೆಳಕಾಗಿರುವ ಆತನಿಗೆ ಸ್ತೋತ್ರ. ನಿಜವಾದ ಬೆಳಕ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಸ್ತೋತ್ರ. ಒಳ್ಳೆ ಕುರುಬನೇ ನಿನಗೆ ಸ್ತೋತ್ರ. ಕಾಯುವ ಕುರುಬನಾಗಿರುವ ಆತನೇ ನಿನಗೆ ಸ್ತೋತ್ರ. ಆಮೆನ್ ಹಲ್ಲೆಲೂಯಾ. ಅಪ್ಪ ಸ್ತೋತ್ರ 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 ಸ್ತೋತ್ರ. ಈ ಮುಂಜಾನೆ ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ. ಆಮೆನ್ ಆಮೆನ್ ಹಲ್ಲೆಲೂಯಾ. ಆಮೆನ್ ಆಮೆನ್ ಹಲ್ಲೆಲೂಯಾ. 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 Hallelujah, 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 hallelujah.
ನಾವು ಅದೇ ರೀತಿ ನಾವು ಉತ್ತರ ಕರ್ನಾಟಕಕ್ಕಾಗಿ ನಾವೆಲ್ಲರೂ ಘೋಷಣೆ ಮಾಡೋಣ, ಘೋಷಣೆ ಮಾಡೋಣ. ಯೇಸುವಿನ ನಾಮದಲ್ಲಿ ಉತ್ತರ ಕರ್ನಾಟಕದಲ್ಲಿರುವ ಆಮೆನ್ ಹಲ್ಲೆಲೂಯ ಎಲ್ಲಾ ಪರಿಸ್ಥಿತಿಗಳನ್ನು ಬದಲಾವಣೆ ಆಗುತ್ತದೆ. ಆಶೀರ್ವಾದ ಕರ್ನಾಟಕವಾಗುತ್ತದೆ. ಉತ್ತರ ಕರ್ನಾಟಕ ಆಶೀರ್ವಾದ ಕರ್ನಾಟಕವಾಗುತ್ತದೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ. ಅಪ್ಪ, ಇದುವರೆಗೆ ಕರ್ತನ ಶಾಪ ಕಾಣಿರಬಹುದು, ಇನ್ನು ಮುಂದೆ ನಾವು ಆಶೀರ್ವಾದ ಕಾಣುತ್ತೇವೆ. ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ. ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ. ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ. ಆಮೆನ್ ಹಲ್ಲೆಲೂಯ. ರಿಬಾ ಬಾ 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 ಬಾ. ಆಮೆನ್ ಹಲ್ಲೆಲೂಯ, ಸ್ತೋತ್ರ. ಆಮೆನ್ ಹಲ್ಲೆಲೂಯ, ಶಂದನ ಬಾ ರಬಾ ರಿಬಾ ಬಾ 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 ಬಾ. ಪ್ರಾರ್ಥಿಸೋಣ, ಗಟ್ಟಿಯಾಗಿ ಪ್ರಾರ್ಥಿಸೋಣ. ಕೂತಿರುವರು, ಆಮೆನ್, ಮನೆಯಲ್ಲಿರುವರು ಎಲ್ಲರೂ ಪ್ರಾರ್ಥಿಸೋಣ. ಆಮೆನ್ ಹಲ್ಲೆಲೂಯ, ಸ್ತೋತ್ರ, ಸ್ತೋತ್ರ. ದೇವರೇ, ನಮ್ಮ ಕರ್ನಾಟಕ ಆಶೀರ್ವಾದ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಸಭೆಗಳು ನೋಡುತ್ತೇವೆ, ಲಕ್ಷ ಲಕ್ಷ ಸೇರುವ ಸಭೆಗಳು ನೋಡುತ್ತೇವೆ. ಇವತ್ತು ಈ ಮುಂಜಾನೆಯಲ್ಲಿ ಆಶೀರ್ವಾದ ಘೋಷಣೆ ಮಾಡುತ್ತೇವೆ. ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ ಘೋಷಣೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಘೋಷಣೆ ಮಾಡುತ್ತೇವೆ. ಆಮೆನ್ ಹಲ್ಲೆಲೂಯ, ಸ್ತೋತ್ರ. ನಂಬುವವರು ಗಟ್ಟಿಯಾಗಿ ಸ್ತೋತ್ರ ಹೇಳೋಣ, ನಂಬುವವರು ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ, ಶಬಲಬ ರಿಬಾ ಬಾ 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 ಬಾ. ಆಮೆನ್ ಹಲ್ಲೆಲೂಯ, ಸ್ತೋತ್ರ. ದೇವರೇ, ಎಲ್ಲೆಲ್ಲಿ ಸಭೆಗಳಿಲ್ಲ ದೇವರೇ, ಬರುವ ದಿನಗಳಲ್ಲಿ ಸಭೆ ನೋಡುತ್ತೇವೆ. ಬರುವ ದಿನಗಳಲ್ಲಿ ಕರ್ತನೆ ಅಲ್ಲಿ ಒಂದು ವ್ಯತ್ಯಾಸಕರವಾದ ಆಶೀರ್ವಾದ ನೋಡುತ್ತೇವೆ. ಸಭೆಗಳಲ್ಲಿ ದೇವರೇ ಒಂದು ಉಜ್ಜೀವನ ನೋಡುತ್ತೇವೆ. ಯೇಸುವಿನ ನಾಮದಲ್ಲಿ ಈ ಮುಂಜಾನೆಯಲ್ಲಿ ಕೂಗುತ್ತೇವೆ, ಈ ಮುಂಜಾನೆಯಲ್ಲಿ ದೇವರೇ ಕೂಗುತ್ತೇವೆ. ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೆನ್ ಹಲ್ಲೆಲೂಯ, ಶಂದನ ಬಾ ರಬಾ ಲಬಾ ಓ ರಿಬಾ ಬಾ 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 ಬಾ. ಆಮೆನ್ ಹಲ್ಲೆಲೂಯ, ಸ್ತೋತ್ರ. ಹಲ್ಲೆಲೂಯ, ಸ್ತೋತ್ರ. ಆಮೆನ್ ಹಲ್ಲೆಲೂಯ, ರಿಬಾ ಬಾ 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 ಬಾ. ಕರ್ತನೇ ನಿನಗೆ ಸ್ತೋತ್ರ ದೇವರೇ. ಇವತ್ತು ಸೇವೆ ಮಾಡುವ ಅವ ಮಿಷನರಿಗಳಿಗಾಗಿ ನಾವು ಶುಭನ ಹಾರೈಸುತ್ತೇವೆ. ಅವರ ಕಾಲಿಡುವ ಸ್ಥಳಗಳೆಲ್ಲ ಅಲ್ಲಿ ಅಭಿವೃದ್ಧಿ ಉಂಟಾಗಲಿ, ಅಲ್ಲಿ ದೇವರ ನೀತಿ ಉಂಟಾಗಲಿ, ಅಲ್ಲಿ ಪರಿಶುದ್ಧತೆ ಉಂಟಾಗಲಿ, ಅಪ್ಪ ಅಲ್ಲಿ ಶಾಂತಿ ನೆಲೆಗೊಳ್ಳಲಿ ಎಂದು ಘೋಷಣೆ ಮಾಡುತ್ತೇವೆ. ಆಮೆನ್ ಹಲ್ಲೆಲೂಯ. ದೇವರೇ, ಅಪ್ಪ ಹೈದರಾಬಾದ್ ಪಟ್ಟಣದಲ್ಲಿರುವ ಸೇವೆ ಮಾಡುವ ಅಪ್ಪ ವಿಲ್ಸನ್ ಅವರಿಗಾಗಿ, ಅಶೋಕ್ ಅವರಿಗಾಗಿ, ದೇವದಾಸ್ ಅವರಿಗಾಗಿ, ಸುಂದರವರಿಗಾಗಿ, ಇನ್ನು ಅನೇಕ ಮಿಷನರಿಗಳಿಗಾಗಿ ಘೋಷಣೆ ಮಾಡುತ್ತೇವೆ. ಯೇಸುವಿನ ನಾಮದಲ್ಲಿ ಕಾಲಿಡುವ ಸ್ಥಳಗಳಲ್ಲಿ ಅಭಿವೃದ್ಧಿ ಕಾಣಲಿ, ಅಭಿವೃದ್ಧಿ ಕಾಣಲಿ. ಆಮೆನ್ ಹಲ್ಲೆಲೂಯ. ಶೃಂಗೇರಿ ಗ್ರಾಮಕ್ಕಾಗಿ ಪ್ರಾರ್ಥಿಸುತ್ತೇವೆ. ಅಲ್ಲಿರುವ ಪ್ರವೀಣ್, ಅಶೋಕ್, ಆಮೇಲೆ ನವೀನ್, ಸಚಿನ್, ಆಮೇಲೆ ಇನ್ನು ಅನೇಕ ಜನರು ಇದ್ದಾರೆ. ಕರ್ತನೆ, ಸೇವೆ ಮಾಡುವ ಜನರ ಮೇಲೆ ದೊಡ್ಡ ಬೆಳಕು ಉಂಟಾಗಲಿ, ದೊಡ್ಡ ಬೆಳಕು ಉಂಟಾಗಲಿ. ಆಮೆನ್, ದೊಡ್ಡ ಬೆಳಕು ಉಂಟಾಗಲಿ. ಆಮೆನ್ ಹಲ್ಲೆಲೂಯ. ನಾಗನಕೇರಿ ಮೇಲಿರುವಂತ ಆಮೆನ್ ಹಲ್ಲೆಲೂಯ, ಸ್ತೋತ್ರ. ಆಶೀರ್ವಾದ ಬಿಡುಗಡೆ ಮಾಡುತ್ತೇವೆ. ಆಮೆನ್ ಹಲ್ಲೆಲೂಯ. ಬೋರಳ ಮೇಲೆ ಆಶೀರ್ವಾದ ಉಂಟಾಗಲಿ, ಬಾಪುರ ಮೇಲೆ ಆಶೀರ್ವಾದ ಉಂಟಾಗಲಿ, ಅಪ್ಪ ರೇಖುಳಿಗೆ ಮೇಲೆ, ನಿಡುವಂಚದ ಮೇಲೆ ಆಶೀರ್ವಾದ ಉಂಟಾಗಲಿ. ಆಮೆನ್. ನಾವು ಸುತ್ತಮುತ್ತಲಿರುವ ಎಲ್ಲಾ ಪ್ರಾಂತಗಳಲ್ಲಿ ದೊಡ್ಡ ದೊಡ್ಡ ಸಭೆಗಳು ನೋಡುತ್ತೇವೆ. ಬರುವ ದಿನಗಳಲ್ಲಿ ಒಂದು ದೊಡ್ಡ ಸಭೆ, ಅಭಿಷೇಕದ ಸಭೆ. ಆಮೆನ್ ಹಲ್ಲೆಲೂಯ, ಸ್ತೋತ್ರ. ಆರಿಸಲ್ಪಟ್ಟ ಸಭೆಗಳು ನೋಡುತ್ತೇವೆ. ಆಮೆನ್ ಹಲ್ಲೆಲೂಯ, 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 ಹಲ್ಲೆಲೂಯ. ಅಪ್ಪ, ನಮ್ಮ ಹಿರಿಯ ಸಭಾ ಪಾಲಕರನ್ನು ಕರ್ತನೆ ನಾವು
ಘೋಷಣೆ ಮಾಡುತ್ತೇವೆ ಅಪ್ಪ. ಅವರ ಆರೋಗ್ಯಕ್ಕಾಗಿ, ಅವರು ಮಾಡುವ ಸೇವೆಗಳಿಗಾಗಿ ಅಪ್ಪ, ಅವರನ್ನ ಆಶೀರ್ವಾದ ಉಂಟಾಗಲಿ ಅಯ್ಯ ಕರ್ತನೆ. ಅಪ್ಪ, ಈ ಮನೆಗಳಿಗೆ ಬಂದಂತ ಎಲ್ಲಾ ಸೇವಕರ ಮೇಲೆ ಕರ್ತನೆ ಅಯ್ಯ ಕರ್ತನೆ, ಸಣ್ಣವರಿಗಾಗಿ, ಅನಿಲ್ ಅಣ್ಣವರಿಗಾಗಿ, ಗಣೇಶ್ ಅಣ್ಣವರಿಗಾಗಿ, ಸುಧೀಂದ್ರ ಅಣ್ಣವರಿಗಾಗಿ ಅಪ್ಪ, ರವಿ ಪಾಸ್ಟರ್ಗಾಗಿ, ಚಂದ್ರಮೌಳಿ ಪಾಸ್ಟರ್ಗಾಗಿ, ಅನೇಕ ಸೇವಕರುಗಳಿದ್ದಾರೆ ಕರ್ತನೆ. ಅವರೆಲ್ಲರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಈ ಮುಂಜಾನೆ ಶುಭ ಉಂಟಾಗಲಿ, ಈ ಮುಂಜಾನೆ ಶುಭ ಉಂಟಾಗಲಿ ಎಂದು ಘೋಷಣೆ ಮಾಡುತ್ತೇವೆ. ಆಮೆನ್, ಹಲ್ಲೆಲೂಯಾ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ಅಯ್ಯ ನಿನಗೆ ಸ್ತೋತ್ರ ಹೇಳುತ್ತೇವೆ. ಈ ಮುಂಜಾನೆ ನಿಮ್ಮನೆ ಆರಾಧಿಸುತ್ತೇವೆ ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ಇವತ್ತು ಯಾರಾದರೂ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವ ಜನರಿರುವುದಾದ್ರೆ ಅವರಿಗಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ. ಅವರನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಅವರ ಜೀವನದಲ್ಲಿ ಕರ್ತನೆ ಶುಭ ಉಂಟಾಗಲಿ. ಸಭೆಯಲ್ಲಿ ಯಾರಾದರೂ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವವರಾಗಿರುವುದಾದರೆ ಅಪ್ಪ, ಅವರಿಗೆ ಶುಭವನ್ನು ಹಾರೈಸುತ್ತೇವೆ. ಈ ದಿನದಿಂದ ಕರ್ತನೆ ಬರುವ ದಿನಗಳೆಲ್ಲ ಅವರಿಗೆ ಶುಭವಿರಲಿ, ಅವರಿಗೆ ಶುಭ ಇರಲಿ ಎಂದು ಘೋಷಣೆ ಮಾಡುತ್ತೇವೆ ಅಪ್ಪ. ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರಪ್ಪ ಕರ್ತನೆ, ನಿನಗೆ ಸ್ತೋತ್ರ ದೇವರೇ ಅಪ್ಪ. ನಮ್ಮ ಸಭೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿರುವುದಾದರೆ ಈ ಮುಂಜಾನೆಯಲ್ಲಿ ಕರ್ತನೆ ನಿಮ್ಮ ನಾಮದಲ್ಲಿ ಘೋಷಣೆ ಮಾಡುತ್ತೇವೆ, ಅವರಿಗೆ ಆರೋಗ್ಯ ಉಂಟಾಗಲಿ, ನಿಮ್ಮ ನಾಮದಲ್ಲಿ ಅವರಿಗೆ ಸೌಖ್ಯ ಉಂಟಾಗಲೆಂದು ಘೋಷಣೆ ಮಾಡುತ್ತೇವೆ ಕರ್ತನೆ. ಅನೇಕ ಜನರು ನಮಗೆ ವಾಟ್ಸಪ್ ನಲ್ಲಿ ಅನೇಕ ಪ್ರಾರ್ಥನೆ ಮನವಿಗಳನ್ನು ಕಳಿಸಿದ್ದಾರೆ. ಅವೆಲ್ಲವೂ ನಿಮ್ಮ ಸನ್ನಿಧಿಗೆ ತರುತ್ತೇವೆ, ನನ್ನ ನೆನಪಿಗೆ ತರುತ್ತೇವೆ ಅಪ್ಪ. ಯೇಸು ನಾಮದಲ್ಲಿ ಅಪ್ಪ, ಅವೆಲ್ಲ ಕಷ್ಟಗಳು ತೀರಲಿ, ಆಶೀರ್ವಾದ ಉಂಟಾಗಲೆಂದು ಘೋಷಣೆ ಮಾಡುತ್ತೇವೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಸ್ತೋತ್ರ, ಆಮೆನ್, ಹಲ್ಲೆಲೂಯಾ. ಅಪ್ಪ ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ ಯೆಸಯ್ಯ, ನಿನಗೆ ಸ್ತೋತ್ರ ಯೇಸುವೇ, ನಿನಗೆ ಸ್ತೋತ್ರ ಕರ್ತನೆ, ನಿನಗೆ ಸ್ತೋತ್ರ ಅಪ್ಪ. ಇದುವರೆಗೆ ನಮ್ಮ ನಡೆಸಿದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ನಮಗೆ ಶುಭವಾಗಿರಲಿ, ನಮಗೆ ಶುಭವಾಗಿರಲಿ ಎಂದು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್, ಹಲ್ಲೆಲೂಯಾ. ನಾವು ಕೀರ್ತನೆ ಭಾಗವನ್ನು ಓದಿಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಆಮೆನ್, ಹಲ್ಲೆಲೂಯಾ. 37ನೇ ಕೀರ್ತನೆ, ದಾವೀದನು ಬರೆದ ಕೀರ್ತನೆ 37. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಯೆಹೋವನ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತ ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ನಿನ್ನ ಭೂಯಾತ್ರೆ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತ ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಗೊಳಿಸುವನು. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಯುಳ್ಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿಯನ್ನು ಹೊಂದುವನ್ನು ನೋಡಿ ಉರಿಗೊಳ್ಳಬೇಡ. ಕೋಪವನ್ನು ಅಡಗಿಸಿಕೋ, ರೋಷವನ್ನು ಬಿಡು. ಆಮೆನ್, ಹಲ್ಲೆಲೂಯಾ. ದೇವರಿಗೆ ವಾಕ್ಯವನ್ನು ಆಶೀರ್ವಾದ ಮಾಡಲಿ, ದಿನವೆಲ್ಲ ಶುಭದಲ್ಲಿ ನಡೀಲಿ ಎಂದು ನಾನು ನಾನು ಹೇಳುವಂತನಾಗಿರ್ತೇನೆ. ಯಾರನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನು ಕೆಟ್ಟವರು ಇದ್ದಾರೋ ಅವರು ನೋಡಿ ನೀವು ಉರಿಗೊಳ್ಳಬಾರದು. ಕರ್ತನಲ್ಲಿ ಆಶೀರ್ವಾದ ಹೊಂದಿರಿ, ಅವರಿಗೆ ನೋಡಿ ನೀವು ಶುಭವನ್ನು ಹಾರಿಸಿರಿ. ಒಂದು ವೇಳೆ ಅಷ್ಟಾಗಲಿಲ್ಲ ಅಂತಂದ್ರೆ ನೀವು ವಾರಿಯಾಗಿ ಹೋಗಿರಿ. ಆಮೆನ್, ಹಲ್ಲೆಲೂಯಾ. ಈ ಮುಂಜಾನೆ ನಿಮಗೆ ಶುಭ ಉಂಟಾಗಲಿ, ಇದನ್ನು ನೋಡುವ ಎಲ್ಲರಿಗೆ ಶುಭ ಉಂಟಾಗಲಿ. ಇವತ್ತು ಬಹಳ ಸಮಯ ಆಗಿದೆ, ಅದಕ್ಕಾಗಿ ಬೇಗನೆ ನಾವು ಮುಗಿಸುವಂತರಾಗಿರ್ತೇವೆ. ಸಮಯ 7:30 ಆಗಿರುವಂಥದ್ದಾಗಿರ್ತದೆ, 7:29 ಆಗಿರುವಂಥದ್ದಾಗಿರ್ತದೆ. ಅದಕ್ಕಾಗಿ ಬಹಳ ಸಮಯ ಆಗಿದೆ, ಅದಕ್ಕಾಗಿ ನಾವು ಈ ಕ್ಷಣದಲ್ಲಿ ನಾವು ಮುಗಿಸುವಂತರಾಗಿರ್ತೇವೆ. ಬರುವ ನಾಳೆ ದಿನ ಕೂಡ ಆರಾಧನೆ ಇರುವಂಥದ್ದಾಗಿ, ಕೆಲವು ಕಾರಣದಿಂದ ಮಳೆ ಇದೆ, ಆಮೇಲೆ ಕರೆಂಟ್ ಇರಲಿಲ್ಲ,
ಅದಕ್ಕಾಗಿ 2 ದಿನ ಆರಾಧನೆ ಮಾಡಲಿಲ್ಲ. ಹೀಗೆ ಮುಂದೆ ಕಂಟಿನ್ಯೂ ಆಗಿ ಆರಾಧನೆ ಮಾಡುವಂತರಾಗಿರ್ತೇವೆ. ನೋಡುವರು ನೋಡಿರಿ, ಅದನ್ನು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹಾಗೆ ನಾವು ಕೊನೆಯದಾಗಿ ಪ್ರಾರ್ಥಿಸೋಣ. ಆಮೆನ್. ಹಾಲೆಲೂಯ. ಸ್ತುತಿಗೆ ಪಾತ್ರನಾಗಿರ್ತದೆ ಆ ದೇವರೇ, ನಿನಗೆ ಸ್ತೋತ್ರ ಹೇಳ್ತೇವೆ ದೇವರೇ. ಮತ್ತೊಂದು ಹೊರತಿ ಕರ್ತನೆ ದೇವರೇ, ನಿಮ್ಮನ್ನು ಕರ್ತನೆ ನಿಮ್ಮ ಪಾದದಲ್ಲಿ ಬಂದು ಕರ್ತನೆ ಆನಂದ ಪಡುವ ಹಾಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಬರುವ ದಿನಗಳಲ್ಲಿ ದೇವರೇ, ನೀವೇ ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿ, ಹೆಚ್ಚಾಗಿ ದಯೆ ತೋರಿ ನಮ್ಮನ್ನು ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.